ನಗರದ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯೊಬ್ಬರು ಧರ್ಮ ನಿಂದನೆ ಮಾಡಿದ್ದಾರೆ ಎನ್ನಲಾದ ಪ್ರಕರಣದಲ್ಲಿ ಶಾಸಕ ವಿದ್ಯಾಸ್ಕ ಮತ್ತು ಶಾಸಕತ್ವದ ಘನತೆಗೆ ವಿರುದ್ಧ ನಡೆದುಕೊಂಡಿದ್ದು ಈ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಅವರ ಶಾಸಕತ್ವ ಅನರ್ಹಗೊಳಿಸುವ ನಿಟ್ಟಿನಲ್ಲಿ ವಿಧಾನಸಭೆ ಹಕ್ಕುಬಾಧ್ಯತಾ ಸಮಿತಿ ತನಿಖೆ ನಡೆಸುವಂತೆ ಸ್ಪೀಕರ್ಗೆ ಮನವಿ ಸಲ್ಲಿಸಲಾಗುವುದು. ಅಲ್ಲದೆ ಶಾಸಕರ ವಿರುದ್ಧ ಐಪಿಸಿ ಸೆಕ್ಷನ್ ಅಡಿಯಲ್ಲಿ ಕ್ರಿಮಿನಲ್ ಕೇಸ್ ದಾಖಲಿಸಲಾಗುವುದು ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಮಾಜಿ ಎಂಎಲ್ಸಿ ಐವನ್ ಡಿಸೋಜಾ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು, ಚುನಾಯಿತ ಜನಪ್ರತಿನಿಧಿಯಾಗಿ ಶಾಲೆ ಕಚೇರಿಯೊಳಗೆ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ಮಾಡಬೇಕಿತ್ತು. ಅದು ಬಿಟ್ಟು ಶಾಲಾ ಶಿಕ್ಷಕ ವರ್ಗದವರನ್ನ ಬೇದಿಯಲ್ಲಿ ನಿಲ್ಲಿಸಿ ಬೆದರಿಸಿ ಅವಹೇಳನಕಾರಿ ಮಾತನಾಡಿದ್ದಾರೆ. ಬೇದಿಯಲ್ಲಿ ನಿಂತು ಗಲಾಟೆ ಮಾಡಿಸಿ ವಿದ್ಯಾ ದೇಗುಲಕ್ಕೆ ಅವಮಾನ ಮಾಡಿದ್ದಾರೆ. ಅವರಿಗೆ ಶಾಸಕರಾಗಿ ಮುಂದುವರಿಯುವ ಯಾವ ಅರ್ಹತೆಯೂ ಇಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಅಲ್ಲದೆ ಶಾಸಕ ಭರತ್ ಶೆಟ್ಟಿ ಕ್ರಿಶ್ಚಿಯನ್ ಶಾಲೆಗಳಿಂದ ಬಹಿಷ್ಕರಿಸುವಂತೆ ಹೇಳಿದ್ದಾರೆ. ಶಾಲೆ ಹೊರಗೆ ಕಾರ್ಪೊರೇಟರ್ಗಳನ್ನ ಸಂಘಟನೆಯವರು ಧರ್ಮ ಅವಹೇಳನ ಮಾಡಿದ್ದಾರೆ. ಈ ಕುರಿತು ಶಾಸಕರ ಶಾಸಕತ್ವ ರದ್ದು ಆಗುವವರೆಗೆ ಹೋರಾಟ ನಡೆಸಲಿದ್ದೇವೆ ಎಂದು ಐವನ್ ಎಚ್ಚರಿಸಿದರು. ನೀವೇನು ಹಳ್ಳಿಕೆ ಕೊಡೋದಿಲ್ವಾ ಕೇಳಿದ್ರು. ನಾನು ಹೇಳಿದೆ, ನಾನು ಇಷ್ಟನೇ ಹೇಳಿದ್ದೇನೆ. ಯಾರ ದೇವರುಗಳ ಬಗ್ಗೆ ಕೂಡ ಅವಹೇಳನೆ ಮಾಡಿ ಏನಾದರೂ ಮಾಡಿದ್ದು ಹೌದು ಅಂತಾದರೆ ಕ್ರಮ ತಗೊಳ್ಬೇಕು, ಇನ್ಕ್ವೈರಿ ಮಾಡಬೇಕು. ಸಿಸ್ಟರ್ ನನ್ನ ಹತ್ರ ಹೇಳಿದರು, ಈಗಾಗಲೇ ನನಗೆ BO ಫೋನ್ ಮಾಡಿದ್ದಾರೆ. ಸೋಮವಾರ ದಿವಸ ಬೆಳಿಗ್ಗೆ ಅವರು ಕಾಲೇಜಿಗೆ ಬರ್ತೇನೆ ಹೇಳಿದ್ದಾರೆ ಮತ್ತು ತನಿಖೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಟೀಚರ್ಸನ್ನು ಮತ್ತು ಸ್ಟೂಡೆಂಟ್ಸನ್ನು ಕರೀಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ನೀವು ಅದಕ್ಕೆ ಸಹಕಾರ ಕೊಡಿ ಅಂತ ನಾನು ಹೇಳಿಕೊಂಡು ಬಂದಿದ್ದೇನೆ. ಯಾಕೆ ನಾನು ಹೋಗಿದ್ದೆ ಅಂದರೆ, ನನ್ನ ನೆರೆ ಮನೆಯವರು, ಅವರು ಮನೆ ಕರೆದ್ರೆ ನನಗೆ ಗೊತ್ತಾಗುತ್ತೆ. ಶಾಲೆಯಲ್ಲಿ ಏನಾದರೂ ತೊಂದರೆ ಆಯಿತು ಅಂದಾಗ ನಾನು ಅಲ್ಲಿ ಹೋಗ್ಬೇಕಾದ್ರೆ ನನ್ನ ಧರ್ಮ, ನನ್ನ ನೆರೆಹೊರೆಯವರು. ಅಷ್ಟಾಯಿತು, ಅಲ್ಲಿಗೆ ಮುಗಿಯಿತು. ನೆಕ್ಸ್ಟ್ ಡೇ ಸಂಡೇ, ಮಂಡೇ ಮಾರ್ನಿಂಗ್ BO DDP ಅವರು ಅಲ್ಲಿ ಶಾಲೆಗೆ ಬರ್ತಾರೆ. MLA ಅವರು ಶಾಲೆ ಒಳಗೆ ಬರೋದಿಲ್ಲ, ಗೇಟಿನ ಎದುರು ನಿಂತುಕೊಳ್ತಾರೆ. ಮತ್ತೆ ಅವರಿಗೆ ಬೇಕಾದಂಥ ಅವರ ಸಹಪಾಠಿಗಳು, ಸಹವರ್ತಿಗಳು, ಅವರ ಸಂಘಟನೆಗೆ ಸೇರಿದವರನ್ನು ಎಲ್ಲ ಕರೆಸಿ ಅವಹೇಳನಕಾರಿಯಾದಂಥ ಪದಗಳನ್ನು ಪ್ರಯೋಗ ಮಾಡ್ತಾರೆ. ಅದರ ಜೊತೆಯಲ್ಲಿ ಮ್ಯಾಂಗ್ಳೂರು ನಾರ್ತಿನ MLA ಬರ್ತಾರೆ, ಭರತ್ ಶೆಟ್ಟಿ ಅವರು. ಅವರು ಬಂದು ಕ್ರಿಶ್ಚಿಯನ್ ಶಾಲೆಗಳಿಗೆ ಬಹಿಷ್ಕಾರ ಹಾಕಿ ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಬೇರೆ ಬೇರೆ ಕಾರ್ಪೊರೇಟರ್ಸ್ಗಳು ಬಂದು ಅವ್ಯಾಚ್ಯ ಶಬ್ದಗಳಿಂದ ಸಿಸ್ಟರ್ಗಳಿಗೆ, ಕ್ರೈಸ್ತ ಧರ್ಮಕ್ಕೆ ಬೇರೆ ಬೇರೆ ವಿಚಾರಗಳನ್ನು ಇರ್ತಾರೆ. ಸಿಸ್ಟರ್ಸ್ ದೇ ಸರ್ವ್ ಫಾರ್ ದ ನೇಷನ್. ಇವರೇನು ಕೆಲಸ ಇಲ್ಲದಕ್ಕೆ ಸಿಸ್ಟರ್ ಆಗಿದ್ದಾರೆ ಅಂತ ಎಣಿಸಿದಾರ? ಅವರು ಮನೆ ಮಠ ಬಿಟ್ಟು ಬಂದಿದ್ದಾರೆ ಸಮಾಜದ ಸೇವೆ ಮಾಡಲಿಕ್ಕೆ.